ಬೆಚ್ಚದಲ್ಲಿ ಲೇಟ್ ಆಯಿತು ಮ್ಯಾಚಿಗೆ ಹೋಗುವಾಗ, ಹಾಗೆ ಬೆಚ್ಚದಲ್ಲಿದ್ದಾಳೆ ಶಶಿ. ಗೈಸ್ ಎಂಗ್ಲಿನಿ ಬಿದ್ದಾಡ್ದ ಮರಡಿಗೆ ಟಗ್ ಫಾರ್ ಮ್ಯಾಚ್ ಬೈಯಾಡ್ದಿದ್ದೇನೆ ಅಂಚತ್ತೆ ಎಂಗ್ಲು ರಿಕ್ಷೋಡ್ ಬಿದ್ದಾಡ್ದ ಗಾಡಿ ಪೂರ ಇಲ್ಲಡಿದ್ದ ವಾಟ್ಸಪ್ಪತ್ತಿನ ಪ್ರಾಬ್ಲಮ್ ಹಾಕೊಂಡು ಬಂದದ್ದು ರಿಕ್ಷೋಡ್ ಅಡೆ ಮುಟ್ಟ ಹೋಗ್ಕೊಂಡು ಬಂದದ್ದು. ಬಾಕಿದ ಫ್ರೆಂಡ್ಸ್ ನಾವು ಪೂರ ಬೆದ್ರೆಡ್ ಪೂರ ಉಂತಿದ್ದೇವೆ ಕಾತುಂತಿದ್ದೇವೆ. ಸೊ ಇತ್ತೆ ಟೈಮ್ ತಂದೆ ಟೈಮ್ ಒಂಚು 2-3 ಗಂಟೆ ಮೂಜರ ಗಂಟೆ ಅಂಚತ್ತೆ ಇನ್ನು ಒಂಚು ಮ್ಯಾಚ್ ತಗೋಬ ದಾದಾಪನೇನ ಗೊತ್ತು ಬಾರಿ ಟಫ್ ಟೀಮ್ ಪೂರ ಬೈದಾಗೆ 570 kg ಒಂಚಿ ಮ್ಯಾಚ್ ಇಂದೆ ಬಾನೋಡಿ ಓಪನ್ ಅಂತು ಆಡ 570 kg ಮಲ್ಪರ ಏತ್ ಬಂಗ ಬೈದ 2 ವಾರದಿಂದ ಅವನ ಪೂರ ನಾಡು ಒಂದಿಲ್ಲ ಜನಕ್ಲೆ ದೇವರ ಒಂಜಿ ತತ್ತನ 1-2 kg ಹೆಚ್ಚು ಕಮ್ಮಿ ಹಾಕೊಂಡು ಮಸ್ತ್ ರಾತ್ರಿ ಬಗೆಯಲ್ಲಿ ಒಂದು ಕನೋಟ್ಲು ಅವೇ ಬಾರ್ಕೊಂಡು kg ನಾಡನ್ನ ಜನಕ್ಲೆ ನಾಡನ್ನ ಟಗಪಾಡು ಬಲ್ಲು ಇಪ್ಪಿನ ಪ್ರತಿ ಒಂದಿಲ್ಲ ಉಂದೆ ಎಂಕಂತೂ ಪ್ರತಿಯೊಂದು ಉಂದೆ ಒಂದಿದ್ದೆ ಅಂಚ ಪಕ್ಕದ ಪಂಡಗ ಏರ್ಪೂರ ಏನ ವೀಡಿಯೋ ತೂ ಒಂದಿಲ್ಲರ ಅಪ್ಲ ತುಂಬೆನ ಚಾನಲ್ ಸಬ್ಸ್ಕ್ರೈಬ್ ಅನ್ಕ್ಲೆ ಅಂಚೆನೆ ಸಪೋರ್ಟ್ ಮಲ್ತದು ಇಂಚೆನೆ ಈಗಲ ಮ್ಯಾಚ್ ತೂಲೆ ಎಂಚಪುರ ಒಯ್ದ ಕಾಮೆಂಟ್ ಮಾಡ್ತಾ ಮಾತ ಕೊಡ್ತಿ ಸಸಿನ ಮೋನಿಸರ್ ಪಾಡದು ಇಲ್ಲಿ ಪೆಚ್ಚಡ್ಲಲ್ಲ ಪೂರ ಕಿರ್ಕಿರ ಒಂದು 570 kg ಎಂಚಪುರ ಜಿಂಜ ಒಂದು ಗಾತ್ರ ಬಿತ್ತೆ ಅಂಚ ಎಸ್ ದ್ವಿತೀಯ ಸುತ್ತಿನ ಹಣ ಆಣಿ ಆಂಜನೇಯ ಫ್ರೆಂಡ್ಸ್ ಪ್ರತಿನಿಧಿತವಾಗಿ ವಿಶ್ವಪುರಗೆ ದ್ವಿತೀಯ ಸುತ್ತಿನ ಆರಂಭ ದ್ವಿತೀಯ ಸುತ್ತು ಆರಂಭವಾಗಿದೆ. ಹಗ್ಗ ಬೆದ್ರ ಕಡೆಗೆ ಆಂಜನೇಯ ಬೆದ್ರ ಕಡೆಗೆ ಬರುತ್ತಾ ಇದೆ. ಹಗ್ಗ ಆಂಜನೇಯ ಕಡೆಯಿಂದ ಜನನಿ ಮಧ್ಯಗೆರೆಯಿಂದ ಆಂಜನೇಯ ಕಡೆಗೆ ಬರುತ್ತಾ ಇರುವಂತಹ ಹಗ್ಗ ಈ ಸಂದರ್ಭದಲ್ಲಿ ಸ್ಥಗಿತವಾಗಿದೆ. ಎತ್ತವಿಲ್ಲ ಹಗ್ಗ ಆಂಜನೇಯ ಕಡೆಗೆ ಬರುತ್ತಾ ಇದೆ. ಮಿಡಲ್ ಲೈನ್ ಇಂದ ಹಗ್ಗ ಆಂಜನೇಯ ಕಡೆಗೆ. ಎಸ್ ಪ್ರಥಮ ಹಂತದ ಹಣ ಆಡಿ ಆಂಜನೇಯ ಫ್ರೆಂಡ್ಸ್ ಪೆತ್ರ ವಿರುದ್ಧವಾಗಿ ವಿಶ್ವ ತುಳುವೆ. ಬೇಕಾಗಿದೆ ಈಗಿನ ಪಂದ್ಯಾಟ ಅರುಣೋದಯ ಮಂಡಲ ಬಿ ವಿರುದ್ಧವಾಗಿ ಕೇವಲ 2 ಸೀಮಿತವಾಗಿರುತ್ತದೆ. ಪ್ರದೀಪ್ ಕ್ರೀಡಾಭಿಮಾನಿಗಳಿಗೆಲ್ಲ ಈ ಒಂದು ಕಾರ್ಯಕ್ರಮ ಸ್ವಾಗತ ಬಯಸಂದು ಎನ್ನ ಈ ಸ್ವಾಗತ ಅಂಜನಿ ಈ ಕಾರ್ಯಕ್ರಮದಲ್ಲಿ ಉದೀಪನದ ಕಾರ್ಯಕ್ರಮಕ್ಕೆ ಸಭಾಲೇಸಿಗೆ ಪೋರಾಡಿ ಅರ್ನ ಕಾಪೆಡ್ನುಲ್ಲ ಇರಿನಿ ಪೊರ್ತುಡು ಇನಿತ ಚಾಬಡಿಗೆ ಬಾಮಿಂತುದಲೆ ಉದೀಪನದ ಆಡಿತ್ತೆ ಇತ್ತೆಂಗಳು ಶಿವಣ್ಣನ ಗಾಡಿ ಪೋಂದಿಲ್ಲ ದೂರ ಇಲ್ಲದು ಮ್ಯಾಚ್ ಇಟ್ಟು ಕಮ್ಮಿ ಇಡ್ಲ 6 o'clock ಕರೀದು ನಾನು ನಿಂಗ್ಲೆ ಮ್ಯಾಚ್ ಸ್ಟಾರ್ಟ್ ಆನಾಗ ಅಲ್ಲಿ ಇತ್ತೆ ಪೋಂದಿಲ್ಲ ಶಶಿ ಎದುರುಗುಲ್ದಲ್ ಮೂಲ ಜಾಗ ಯಾವಂದೆ ಅಂಚ ಕಾದು ಅನ್ಕೊಂಡು ಕೊಂಜೊಕ್ಕಲು ಮ್ಯಾಚ್ ಇಪ್ಪೊಂಡು ಏತ್ ಬಂಗೊಂಡು ಗೊತ್ತುಂಡ ನಿಗುಲ್ ಪನ್ಪಾರು ಸೋತುಂಡಲ್ಲ ತೆಗಿನ್ನಡ ಪನ್ಪಾರು ಅಂಚ ಇಂಚ ಅಂದ ಬಟ್ ಎಂಕ್ಲೆಗೆ ಎತ್ ಬಂಗೊಂಡು ಗೊತ್ತು ಮೂಲ ಶಿವಣ್ಣ ನಂಚಿನ ಒಂಜಿ ರಿಕ್ಷಾ ಡ್ರೈವರ್ ಇತ್ತು ನೆಟ್ ಹಾಪುಣ ಎಂಕ್ಲೆಗೆ ಅದೇ ಶಿವಣ್ಣ ಗೈಸ್ ನಾಮ ಎತ್ತ ಬೆದ್ರಡುಲ್ಲ ಏತು ಪೊರ್ತಾಂಡ್ ಪಂಡ ವೆಜ್ ತಡೆ ಪೋಂದಿಲ್ಲ ಏತಾನ್ ಗೊತ್ತಿಲ್ಲ 10 ಗಂಟೆ ರಾಪಟತ್ತು ಇಲ್ಲಡು ನೆರ್ಪೇರು ಎಂಕ್ಲೆಗ್ ನಿಜವಾಗ್ಲೂ ನೆರ್ಪೇರು ಆಂಡ ದಾದ ಅನ್ಕೊಂಡು ಅವಳು ಮ್ಯಾಚ್ ಎಂಕ್ಲೆಗ್ ಲೇಟ್ ಆಂಡೆ ದಾದ ಅನ್ಪರ್ಲ ಹಾಕೋಚು ಈತು ಕತ್ತಲ್ಲ ಆಡ ಅನ್ಕೊಂಡು ಗೈಸ್ ವೆಯ್ಟ್ ಮಾಡ್ತಂದಿಲ್ಲ ಬರೋದಿಲ್ಲ
ಪತ್ತಾಂಡು ಇತ್ತೆ ನೆರಡದ ಬಡ್ಸೊಪ್ಪು ನಿಲ್ಲಾಡು ಸೊಸೆ 10 ಗಂಟೆ ನೀ ಫಸ್ಟ್ ಟೈಮ್ ಇದು ಟೈಮ್ ಮ್ಯಾಚ್ ಲೇಟ್ ಆಗ್ತೀನಿ ಬಣ್ಣ ಇದನ್ನ ಇದು ಪೂರ ಲೇಟ್ ಆಗ್ಬೋದು ಜಗಳು ಸ್ಟಾರ್ಟ್ ಮಾಡಿದ್ರೆ ಮತ್ತೆ ಲೇಟ್ ಆಗ್ತದೆ ನಾವು ನಡು ಕಟ್ ಮಾಡಿಂದ ಗೊತ್ತನಾ ಗೈಸ್ ಎಂಕುಲು ಕೋಡ ಒಂಜಿ ರಿಕ್ಷಾಡ್ ಬನ್ನ ಗೋವಿಂದ ಆತ್ವ ದಾಯಪನ್ನಗ ಒಂಜಿ ಬೆದ್ರಡು ಜಯಶೋದಲ್ಲ ಗೈಸ್ ಇತ್ತ ಬಿದಾಡ್ ನಿಲ್ಲಡಿ ಏತನ್ ಟೈಮ್ ರಿಕ್ಷಾ ಒಂದು ಮತ್ತೆ ನಾಡ ಕಾಲ ಆಂಡ್ ಗುಡ್ಪರ ಬಂದದು ನಮಗೆ ನಾ ಜನ ಡ್ರಿಂಕ್ಸ್ ಫ್ರೆಶ್ ಅಪ್ ಆದ ಎಂಕ್ಲೆಗ್ ಬಕ್ಕು ಫುಲ್ ವಾರ ಪೋನುಂಡು ಎಂಕುಲ ನಮೆಜ್ಜೆಲ್ಲ ಮೆಲ ಬಂದ ಕಸುಂದು ನಾಮ ಜಪ್ಪು ನಾಮ ಬಂದದ ಎಲ್ಲಿಗೆ ಬಂದದು ಅಂಚ ಜತ್ತಿನ ಟೆಂಜ್ ಇಜಿನಾನೆ ಅಂದು ಮಾರೆ ಎಂಕುಲು ಒಂಜಿ ರಿಕ್ಷಾಡ್ ಬತ್ತಿನ ಮಾರೆ ಆ ಜನ ಫುಲ್ ಡ್ರಿಂಕ್ಸ್ ಇತ್ತೆ ಗುದ್ದು ಒಂಜಿ ಬಾಕಿ ಇತ್ತು ಇತ್ತೆ ಮುಲ್ಪ ಜತ್ತ ಗೊತ್ತಿತ್ತು ಜಂಗ್ಲ ಜನ ಡ್ರಿಂಕ್ಸ್ ಮಲ್ತದ ನಂದು ದೇವರ ಇದೊಂಜಿ ಲಕ್ಕ ಎಂಕುಲೆ ಜೂ ಆದ ಒಂದು ಬುಡ್ತೋಡು ಆ ರೀತಿ ನಾವು ವಿದ್ಯೆಗೆ ತಿಂಗಳು ವಿದ್ಯೆಗಿರಿಗೆ ನಡ್ತೊಂದು ಪೋಡು ತುಲೆ ಪೊನ್ನು ಜೋಕ್ಲೆಗೆ ಮ್ಯಾಚ್ ಬಯ್ಯದ ನದಿ ಏತ ಪ್ರಾಬ್ಲಮ್ ಆಪುನೊಂದು ನೆನ್ ತೂದು ಕಲ್ಪಲೆ ಮಾರೆ ಒಕ್ಕಡ ಜನ ಎರೆಗೋಸ್ಕರ ಮ್ಯಾಚಿನ ಪೂರ ಲೇಟ್ ಮಲ್ಪಾದು ಎಂಕ್ಲೆ ಪೂರ ಪ್ರಾಬ್ಲಮ್ ಆಪುಂಡು ಹೆಚ್ಚಿಲೆ ಜೋಕ್ಲೆನ್ ಪೂರ ನಮ್ಮ ಬುಡ್ದು ಬರ್ಪ ಏತು ಪೂರ ಪ್ರಾಬ್ಲಮ್ ಆವೊಂದು ಗಂಟೆ 11 ಬರ್ತದೆ ಮುಲ್ಪನೆ ಉಳ್ಳೈತೆ ನಮ್ಮ ಬೆದ್ರಡೆ ಗೈಸ್ ಒಂದು ಇನ್ನಿತ್ತ ಇತ್ತು ಲಾಗ್ ಏತ ಪೂರ ಪ್ರಾಬ್ಲಮ್ ಆಪುಂತುಲೆ ಈ ಲಾಗ್ ಡ್ಯಾನ್ ಪೂರ ಪಂತೆ ನಿಕಲೇಡ ನಮ್ಮ ಮ್ಯಾಚ್ ಪೋನಕ ಅಂತ ನೆಕ್ಸ್ಟ್ ವೀಡಿಯೋ ತಿಪ್ಪೆ ಥ್ಯಾಂಕ್ಸ್ ಸೊ ಮಚ್ ಬಾಯ್